ದಂಬೋದ್ಧವೆಂದು ಕೇಳಿ ಮಹಾಮಂತ್ರಿ ಹೌದು, ನೀನು ಹೌದು. ನೀವೆಲ್ಲ ಸೇರಿ ನನ್ನನ್ನು ಕರೆತಂದು ವಜ್ರಪುರಾಧೀಶ ನೀನು ಪಟ್ಟ ಕಟ್ಟಿದೆ. ಹೌದು,
ದಂಭೋತ್ಸವನ ಪ್ರತಾಪಜ್ವಾಲೆ ಯಾವ ರೀತಿಯ ಪ್ರಖರತೆಯಿಂದ ಕೂಡಿದೆ ತಿಳಿಸುವುದು ನನ್ನ ಉದ್ದೇಶವಾಗಿತ್ತು. ಪಟ್ಟ ಕಟ್ಟಿದ ಮೇಲೆ ನೀವೇನೋ ಉದ್ದೇಶವುಳ್ಳವರು ಎಂಬುದನ್ನು ತಿಳಿದೆ. ಹೇಳಿ, ನಿಮ್ಮ ಆಶೆಯಲ್ಲಿ ಹೇಳಿ ಹೇಳಿ. ಪ್ರಭು, ಆದರೆ ನಾವು ಹೀಗೆ ಇರುವುದಲ್ಲ. ಮತ್ತೆ ನಮ್ಮ ಅದೆಷ್ಟೋ ಮಂದಿ ಸ್ವರ್ಗಲೋಕಕ್ಕೆ ಹೋದವರಿದ್ದಾರೆ, ಆದರೆ ಯಾರೂ ಬದುಕಿ ಉಳಿದವರಿಲ್ಲ. ಅದು ನಮಗೆ ಸೇರಬೇಕಾದಂತಹ ಸ್ವರ್ಗಲೋಕ, ಆದರೆ ದೇವತೆಗಳು ಅನುಭವಿಸುತ್ತಾ ಇದ್ದಾರೆ. ಪ್ರಭು, ಆದುದರಿಂದ ತಡ ಮಾಡುವುದಲ್ಲ, ಸ್ವರ್ಗಲೋಕಕ್ಕೆ ಮುತ್ತಿಗೆ ದೇವಲೋಕದಂತೆ ಗಮನಹರಿಸೋಳೆಂಬುದಾಗಿ ಹೇಳ್ತಾ ಇದ್ದೀರಿ. ಸ್ವಲ್ಪ ಆಲೋಚನೆ ಮಾಡಬೇಕು. ನಮ್ಮಲ್ಲಿ ಅನೇಕ ವೀರಾದಿವೀರರೆಲ್ಲರೂ ಕೂಡ ಸ್ವರ್ಗವಂದಿ ಏರಿದ್ದಾರೆ. ಆದ್ರೆ ಏನು ಮಾಡೋಣ ಹೇಳಿ, ಉಳಿಸಿಕೊಳ್ಳುವುದಕ್ಕಾಗಲಿಲ್ಲ. ನಮ್ಮಲ್ಲಿ ಬೇಕಾಗಿರುವಂತಹ ದೇಹ ಬಲವಿದೆ, ಶರೀರ ಬಲವಿದೆ, ಸೇನಾ ಬಲವಿದೆ. ಎಷ್ಟಿದ್ದರೆ ಇರುತ್ತೆ ವರ ಬಲ ಒಂದು ಪಡಿಬೇಕು. ನೀವು ವರ ಬಲ ಪಡೆದ ಮೇಲೆ ತದನಂತರ ಹೋಗೋಣ. ಬಹುನಾಯಕತ್ವ, ಹೌದು, ಅನಾಯಕತ್ವ ಶ್ರೇಷ್ಠರಲ್ಲ ಎಂದು ತಿಳಿದು ನೀನೇ ಅರಸನಾಗಬಹುದಾಗಿದ್ದರು ನನ್ನನ್ನು ಕರೆತಂದು ಪಟ್ಟಗಟ್ಟಿದೆ. ಉದ್ದೇಶವಿಲ್ಲದೆ ಮಂದಬುದ್ಧಿಯವನು ಕಾರ್ಯಪ್ರವೃತ್ತನಾಗುವುದಿಲ್ಲ. ನಿಮ್ಮ ಆಶೆ ಸ್ವರ್ಗಾರೋಹಣ, ಅದಕ್ಕಾಗಿ ದೈವಾನುಗ್ರಹ. ಒಳ್ಳೆಯದು, ಶಿವನನ್ನು ಒಲಿಸಿ ಬೇಕಾದುದನ್ನು ಸಂಪಾದಿಸ್ತೇನೆ. ತಪಸ್ಸು ಮಾಡಿ ಬರುವವರಿಗೆ ಈ ಊರನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಾವಿದ್ದೇವೆ. ಮಾಡ್ತೇನೆ. ಜಯ 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 ಜಯ
ನಿನ್ನ ನಿಶ್ಚಲ ದೀರ್ಘಕಾಲದ ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ. ಧನ್ಯನಾಗು. ನಿನ್ನ ವಂಚಿತವನ್ನು ನೀನು ಅರ್ಹಿದೆ ಅಂತಲೇ, ಆದ್ರೆ ಆ ವರವನ್ನು ನಾನು ಅನುಗ್ರಹಿಸ್ತೇನೆ. ನನಗೆ ಬೇಕಾಗಿದೆ. ಹೌದು. ಹೌದು. ಸಾವಿರ ಸಂಖ್ಯೆಯಲ್ಲಿ ನನ್ನ ಶರೀರಕ್ಕೆ ಕವಚಗಳು ಕೂಡಿ ಬರಬೇಕು. ಸರಿ ಸ್ವಾಮಿ, ಏಕಾಂಗವೀರನಾಗಿ ನಾನು ಹೋರಾಡುತ್ತಾ ಯಾರಲ್ಲಿ ಮುಂದುವರಿಯುತ್ತೇನೆ ಅವನು ನನ್ನ ಕವಚವನ್ನು ಭೇದಿಸಬೇಕಾದರೆ 1000 ವರ್ಷಗಳ ಕಾಲ 1000 ವರ್ಷ ತಪಸ್ಸನ್ನಾಚರಿಸಬೇಕು. ಕವಚವನ್ನು ಭೇದಿಸಲ್ಪಟ್ಟಾಗ ಯಾರು ಭೇದಿಸ್ತಾರೆ ಸರಿ ಅವನು ನಾಶವಾಗಬೇಕು. ನಾಶ ಸ್ವಾಮಿ, ಹೀಗೆ 1000 ಕವಚಗಳು ಭೇದಿಸಲ್ಪಟ್ಟಾಗ ನನಗೆ ಸಾವು. ಓಹೋ, ಅನುಕೂಲ. ಸಹಸ್ರ ಕವಚನಾಗಿ ಕೀರ್ತಿವಂತನಾಗಿ ನಮ್ಮವರಾದಂತಹ ಕುಂಬೋದರ ಮುಂತಾದವರಿಗೆ ತಿಳಿಸುವುದಕ್ಕಾಗಿ ಫಲಕ್ಕೊಂದು ಋತು ಸಾಧನಾ ಪಥದಲ್ಲಿ ಮುನ್ನಡೆಯುವುದಕ್ಕೆ ಪೂರಕರಾದವರು ನೀವು. ಎಲ್ಲಿಯೋ ಬೀದಿಯಲ್ಲಿ ಬಿದ್ದಿದ್ದ ಶಿಶು ಇವತ್ತು ಬೃಹದಾಕಾರ
ಮುಂದೆ ಇರಬೇಕು. ಹೋದೆ ಕಾಡಿಗೆ ಆಚರಿಸಿದ ತಪಸ್ಸು ಮೃತ್ಯುಂಜಯ ಬಂದ, ಮೃತ್ಯುವನ್ನು ಗೆದ್ದೆ, ಸಹಸ್ರ ಕವಚನಾಗಿದ್ದೇನೆ. ಇನ್ನೇನು ತಡ ಮಾಡುವುದಲ್ಲ, ಸ್ವರ್ಗ ಲೋಕಕ್ಕೆ ದಾಳಿ. ಬಡಿಸ್ತೀರಿ ಎಂಬುದಾಗಿ ತಡ ಮಾಡುವ ಹಾಗಿಲ್ಲ. ಗಣ್ಯವು ಪುಣ್ಯವಂತರಿಸಿದಂತ ಆ ಸ್ವರ್ಗಲೋಕವನ್ನು ಆದಷ್ಟು ಬೇಗ ಯಾರೋಣ. ದಿನಕರನ ಕಟಾರಿ ಜ್ವಲಿಪ ಬೆಂಕಿಗೆ ಆ ಗಾಳಿ ಸೇರಿದ ಹಾಗಾಯ್ತು. ಒಟ್ಟು ಸೇರಿ ಇವತ್ತು ಉರಿಯುವ ಉರಿಗೆ ಇಂದ್ರಾದಿ ದೇವತೆಗಳು ಬೂದಿಯಾಗಿ ನಮ್ಮ ಹಣೆಯಲ್ಲಿರಬೇಕು.